ಆಗ ಎಲ್ಲ ಆ ಒಂದು ಪರಿಕರಗಳೊಂದಿಗೆ ಗಣಪತಿ ದೇವರ ಹತ್ರ ಬರ್ತಾರೆ. ಅಲ್ಲಿ ಪುನಃ ಕುಣಿಬೇಕು ಎಲ್ಲರೂ, ಆರು ಮೇಳದವರು ಕುಣಿದಾದ್ಮೇಲೆ ಗರ್ಭಗುಡಿಯ ಮೇಲೆ ಒಂದು ಗಣಪತಿಯ ವಿಗ್ರಹ ಇದೆ. ಮೊದಲು ನಮ್ಮ ಮೇಳದಲ್ಲಿ ಇದ್ದದ್ದು ಗಣಪತಿಯ ವಿಗ್ರಹ. ಆ ಗಣಪತಿಯ ವಿಗ್ರಹವನ್ನು ಬಿಟ್ಟು ಆಮೇಲೆ ಕಿರೀಟ ಅಂತ ಮಾಡಿತ್ತು. ಆದ್ರಿಂದ ಆ ವಿಗ್ರಹ ಮೇಲೆ ಇದೆ. ನಮ್ಮ 44ನೇ ಇಸ್ವಿಯಲ್ಲಿ ನೆರೆಯಲ್ಲಿ ಹೋಗದೆ ಉಳಿದಂಥದ್ದು ಆ ಒಂದು ಮೂರ್ತಿ. ಅದಕ್ಕೊಂದು ಆರತಿ ಮಾಡಿ ಅಲ್ಲಿಂದ ಹೊರಗೆ ಹೋಗುವಂತಹ ಪ್ರಕ್ರಿಯೆ. ದೇವರ ಎದುರಲ್ಲಿ ಬರ್ತೇವೆ, ಬಂದು ಎಲ್ಲ ಹೋದ್ಮೇಲೆ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕಿಕೊಂಡು ದೇವರನ್ನು ಆಟದ ದೇವರನ್ನು ಹಿಡ್ಕೊಂಡು ಹೊರಗೆ ಹೋಗುವಂಥದ್ದು. ಆ ಒಂದು ಬಾರಿ ಸುಂದರವಾದ ಪ್ರಕ್ರಿಯೆ. ಅದನ್ನು ನೋಡ್ಲಿಕ್ಕೆ ತುಂಬಾ ಜನ ಸೇರುವಂತಹ ಒಂದು ಒಳ್ಳೆಯ ಒಂದು ಶಿಷ್ಟಾಚಾರವನ್ನು ಕಟೀಲಿನಲ್ಲಿ ಇಟ್ಟುಕೊಂಡಿದ್ದೇವೆ. ಈ ರೀತಿ ಶಾಸ್ತ್ರೋಕ್ತವಾಗಿ ಆಚಾರ. ನಾಳೆ ಬೆಳಿಗ್ಗೆ ಆ ದೇವರು ಬಂದು ಇದರಲ್ಲಿ ಕುತ್ಕೊಳ್ತಾರೆ ದೇವರ ಭಟ್ರೆ ತಾವು ಹೇಳಿರುವಂತಹ ಮಾತು. ಅಲ್ಲಿ ಮೇಲೆ ನೋಡಿ, ಅಲ್ಲಿ ಮೇಲೆ ಗಣಪತಿ ಪೂಜೆ ಮಾಡುವಂಥದ್ದು. ಎಸ್ ಹೌದು, ಅಲ್ಲಿ ಆ ಒಂದು ದೃಶ್ಯಾವಳಿಗಳನ್ನ ಹಾಕಿ ಇದರ ಹಿಂದಕ್ಕೆ ಇದು ಮೇಲ್ಭಾಗದಲ್ಲಿ ಗಣಪತಿ ಮೂರ್ತಿ ಇದೆ. ನಾಳೆ ಬೆಳಿಗ್ಗೆ ದಿವಸ ದೇವರನ್ನೆಲ್ಲ ನಾವು ಸೆಟ್ ಮಾಡಿಡ್ತೇವೆ. ಗಣಹೋಮ ಆಗ್ತದೆ, 108 ಕಾಯಿಯ ಗಣಹೋಮ ಆಗ್ತದೆ. ಆದ್ಮೇಲೆ ಅದಕ್ಕೆ ನಾವು ದೇವರೊಳಗೆ ಮಧ್ಯಾಹ್ನ ಮಹಾಪೂಜೆ ಆದ್ಮೇಲೆ ಬೆಳಿಗ್ಗೆ ಇಟ್ಟ ಪೂಜೆ ಮಾಡಿರ್ತೇವೆ. ದೇವರಿಗಿಟ್ಟ ಹೂ ತೀರ್ಥ ಗಂಧವನ್ನು ಅದಕ್ಕೆ ಹಾಕಿ ನಾವು ಆವಾಹನೆ ಮಾಡುವ ಕ್ರಮ ಉಂಟು. ಆ ರೀತಿ. ಬಟ್ ಜೊತೆಗೆ ತಾವು ಹೇಳಿರುವಂತಹ ಗಣಪತಿ ವಿಗ್ರಹ ಏನು, ಈ ಒಂದು ಕಥೆಯನ್ನ ತಾವು ಈಗ ಒಂದು ಹೇಳಿದ್ರಿ. ನಮ್ಮ ಕಟೀಲು ಕ್ಷೇತ್ರದಲ್ಲಿ ಇದ್ದಂತಹ ಅದು ಇದರದ ಮರದ ಗಣಪತಿ, ಅದು ಮೇಳಕ್ಕೆ ಅದು ಹೋಗ್ತಿತ್ತು. ಒಂದು ಮೇಳಕ್ಕೆ ಹೋಗ್ತಿತ್ತು, ಒಂದೇ ಮೇಳದ್ದು ಆ ಮೇಳಕ್ಕೆ ಗಣಪತಿ ಅದೇ ಇತ್ತು. ಅದೇ ರೀತಿಯಾಗಿ ದುರ್ಗೆಯನ್ನು ಒಂದು ಇದರಲ್ಲಿ ಸ್ವಸ್ತಿಗೆಲ್ಲ ಆವಾಹನೆ ಮಾಡಿ ಪೂಜೆ ಮಾಡುವಂತಹ ಕ್ರಮ ಇತ್ತು. ನನ್ನ ಅಜ್ಜ ಕಟೀಲ್ನ ಲಕ್ಷ್ಮೀನಾರಾಯಣರು ಆಗ ದೇವಸ್ಥಾನದ ಪ್ರಧಾನ ಅರ್ಚಕರು ಒಬ್ಬರೇ ಇದ್ದದ್ದು. ತುಂಬಾ ಒಬ್ಬ ಸಿದ್ಧಿ ಪುರುಷನಾಗಿದ್ದರು, ದೊಡ್ಡಪ್ಪನ ಎಲ್ಲ ಇದ್ರು. 6 ತಿಂಗಳ ಒಳಗಾದ ಮೇಲೂ ಪೂಜೆ ಬೇಕಾಗುವಂತಹ ಒಂದು ಪ್ರಕ್ರಿಯೆ, ತುಂಬಾ ದೊಡ್ಡ ವಿಗ್ರಹ ನೋಡಿ ಆಗಬೇಕು ಅಂತ ಕಂಡಿತ್ತು. ಆಗ ಅಷ್ಟು ವ್ಯವಸ್ಥೆಗಳು ದೇವಸ್ಥಾನದಲ್ಲಿ ಇರಲಿಲ್ಲ. ಆಗ ನನ್ನ ಅಜ್ಜ ಪ್ರಾರ್ಥನೆ ಮಾಡಿ, ದೇವರೇ ಇನ್ನು ಮುಂದೆ ನಮಗೆ ಉಳಿದ 6 ತಿಂಗಳೆಲ್ಲ ಪೂಜೆ ಮಾಡ್ಲಿಕ್ಕೆ ನಮ್ಗೆ ಕಷ್ಟ, ನಮ್ದು ದೇವರಲ್ಲಿ ಒಳಗೇ ನಾವು ಪೂಜೆ ಮಾಡೋದು, ಗಣಪತಿಯಲ್ಲೇ ಪೂಜೆ ಮಾಡೋದು. ಹಾಗಾಗಿ ನೀವು ಇಲ್ಲಿ ಕೂತ್ಕೊಳ್ಳಿ, ದೇವರಿಗೆ ಪೂಜೆ ಆಗ ನಿಮಗೂ ಪೂಜೆ ಆಗ್ತದೆ, ಮೇಳಕ್ಕೆ ನಾವು ಕಿರೀಟ ಕಳಿಸ್ತೇವೆ ಅಂತ ಹೇಳಿದ್ರು. ಹಾಗೆ ಮೇಲೆ ಇಟ್ಟಂತಹ ಗಣಪತಿ ಇವತ್ತಿಗೂ ಅಲ್ಲಿ ಉಂಟು. ಪ್ರಶ್ನೆಯಲ್ಲಿ ಬಂದ್ರೆ ಯಾವ ಪ್ರಶ್ನೆಯಲ್ಲಿ ಕೇಳಿದ್ರು ಸಹ ಆ ಗಣಪತಿ ತೃಪ್ತನಾಗಿದ್ದಾನೆ ಅಂತ ಹೇಳ್ತಾರೆ. ಆ ಗಣಪತಿ ಅಲ್ಲೇ ಪೂಜೆ ತಗೊಳ್ತಾ ಇದ್ದಾನೆ ಅಲ್ವಾ, ಎಲ್ಲಿಂದಲೇ. ಬಹುಶಃ ಇದು ಕಟೀಲು ಕ್ಷೇತ್ರಕ್ಕೆ ಬರುವಂತ ಅದೆಷ್ಟೋ ಭಕ್ತರಿಗೆ ಗೊತ್ತಿಲ್ಲ ಅಲ್ವಾ ಭಟ್ರೆ. ಅದಕ್ಕೋಸ್ಕರ ಒಂದ್ ದಿವಸ ಆರತಿ ಮಾಡೋದು ಬಿಟ್ರೆ ಮತ್ತೆ ಗೊತ್ತಿಲ್ಲ. ಮತ್ತೆ ಹೆಚ್ಚು ಗೊತ್ತಾದ್ರೆ ನಮ್ಗೆ ಅಲ್ಲಿ ಮತ್ತೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕಾಗ್ತದೆ, ಅಷ್ಟು ಜಾಗ ಇಲ್ಲ ಕಟೀಲಿನಲ್ಲಿ, ಹಾಗಾಗಿ ನಾವು ಯಾರಿಗೂ ಹೇಳುದಿಲ್ಲ. ನಿಜವಾದ ಮಾತು ಇದು. ಕಟೀಲು ಕ್ಷೇತ್ರಕ್ಕೆ ಬರುವಂತ ಅನೇಕ ಭಕ್ತರು ಈ ಒಂದು ಗಣಪತಿಯ ವಿಗ್ರಹವನ್ನ ನೋಡಿರ್ತೀರಾ, ಮೇಲ್ನೋಟಕ್ಕೆ ಒಂದು ನೋಡಿರ್ತೀರಾ, ಆದ್ರೆ ಅದರ ಹಿಂದಿರುವಂತ ಒಂದು ಅದ್ಭುತವಾಗಿರುವಂತ ಕತೆ, ಸ್ವಾರಸ್ಯಕರವಾಗಿರುವಂತ ಕತೆ ಕೂಡ ತಮ್ಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕೋಸ್ಕರ ಹಸರಣ್ಣವರು ಹೇಳಿದ್ರು, ಈ ಒಂದು ಗಣಪತಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಕಟೀಲು ಕ್ಷೇತ್ರದಲ್ಲಿ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಇನ್ನು ಮುಂದಕ್ಕೆ ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್?